ಇವತ್ತು ನನ್ನ ಎಲ್ಲ ಪ್ರೀತಿಯ ನಮ್ಮ ಟಿವಿಯ ವೀಕ್ಷಕರಿಗೆ ದೀಕ್ಷಾ ಒಬ್ರು ಸೂಪರ್ ಡೂಪರ್ ಆಗಿರೋ ಗೆಸ್ಟ್ ಅನ್ನ ಕರ್ಕೊಂಡ್ ಬಂದಿದ್ದಾರೆ. ಸೊ ಇವರು ನಿಮ್ಮ ಹೇರ್ನ ಕೇರ್ ಹೇಗ್ ಮಾಡಬೇಕು, ಹಾಗೆ ಹೇರ್ ಹೇಗೆಲ್ಲ ಕಾಪಾಡ್ಕೊಳ್ಬೇಕು, ಹೇರ್ನ ಅಂದ್ರೆ ನಮ್ಮ ಕೂದಲಿನ ಸೌಂದರ್ಯ ಹೇಗೆಲ್ಲ ಕಳ್ಕೊಳ್ತಾ ಇದೀವಿ, ಸೊ ಇದ್ರ ಬಗ್ಗೆ ತುಂಬಾ ಸಿಂಪಲ್ ಆಗಿರೋ ಹಾಗೆ ಸೂಪರ್ ಸೀಕ್ರೆಟ್ ಆಗಿರೋ ವಿಷಯಗಳನ್ನ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಿದ್ದಾರೆ. ಬನ್ನಿ ನಮ್ಮ ಗೆಸ್ಟ್ ಅನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಅಂಬಿಕಾ. ಸೊ ಇವರು ಮೇಕಪ್ಗಾಗ್ಲಿ ಅಂದ್ರೆ ಹೇರ್ ಕೇರ್ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ ಆಗಿರ್ಬೋದು, ಸೊ ಇದರಲ್ಲೆಲ್ಲ ತುಂಬಾ ಎಕ್ಸ್ಪರ್ಟ್ ಆಗಿದ್ದಾರೆ, ತುಂಬಾ ಸ್ವೀಟ್ ಆಗಿ ಮಾತಾಡ್ತಾರೆ, ಹಾಗೆ ತುಂಬಾ ಸೀಕ್ರೆಟ್ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಓಕೆ, ನಾನು ಕೇಳ್ಪಟ್ಟೆ ತಾವು ಮೇಕಪ್ ಆಗಿರ್ಲಿ, ಸ್ಕಿನ್ ಕೇರ್ ಆಗಿರ್ಲಿ, ಹಾಗೆ ಹೆಲ್ದಿ ಹೇರ್ನ ಬಗ್ಗೆ ನೀವು ತುಂಬಾ ಟಿಪ್ಸ್ ಕೊಡ್ತೀರಾ ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ಕಾರ್ಯಕ್ರಮದ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮನ್ನ ಕರ್ಸಿದೀವಿ. ತುಂಬಾ ಸಂತೋಷ ಆಗ್ತಾ ಇದೆ ನೀವು ಬಂದಿರೋದು. ನಮಗೂ ಸಂತೋಷನೇ. ಖಂಡಿತ ಮ್ಯಾಮ್. ಏನು ಅಂದ್ರೆ ಈಗ ಕಾರ್ಯಕ್ರಮದಲ್ಲಿ ನಾವು ಹೇರ್ನ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿದ್ಮೇಲೆ ನಿಮ್ಗೆ ಹೇರ್ನ ಬಗ್ಗೆ ತುಂಬಾ ವಿಷಯ ಗೊತ್ತಿದೆ ಅಂತ ತಿಳ್ಕೊಂಡೆ. ಹೇರ್ನ ಹೇಗೆಲ್ಲ ಕೂದಲಿನ ಆರೋಗ್ಯನ ಹೇಗೆಲ್ಲ ಕಾಪಾಡ್ಕೊಳ್ಬೇಕು ಅನ್ನೋದಕ್ಕಿಂತ ಮುಂಚೆ ಕೂದಲು ಹೇಗೆ ಆರೋಗ್ಯನ ನಾವು ಕಳ್ಕೊಳ್ತಾ ಇದೀವಿ ಅನ್ನೋದ್ರ ಬಗ್ಗೆ ತಾವು ಹೇಳ್ಬೋದಾ? ಶ್ಯೂರ್. ಏನಂದರೆ ನಾವು 15 ಇಯರ್ಸ್ ತನಕ ನಮಗೆ ಕೂದಲು ಚೆನ್ನಾಗಿದೆ ಇಲ್ಲ ಫಾಲ್ ಆಗ್ತಾ ಇದೆ ಅದನ್ನ ಬಗ್ಗೆ ನಮಗೆ ಚಿಂತೆನೇ ಇರಲ್ಲ. ಯಾಕೆ ಅಂದರೆ ನಾವು ಮೈಂಡ್ ತುಂಬ ಫ್ರೀ ಇರುತ್ತೆ, ನಾವು ಆರೋಗ್ಯವಾಗ ಊಟ ಮಾಡ್ತೀವಿ. ಸೊ ಅದರಿಂದ ನಮ್ಮ ಕೂದಲು ಚೆನ್ನಾಗಿರೋದು. ಆಮೇಲೆ ನಮಗೆ 10th ಎಕ್ಸಾಮ್ ಬರುತ್ತೆ, 12th ಪ್ರೆಷರ್ ಇರುತ್ತೆ. ಸೊ ಹೆಂಗಂದರೆ ನಾವು ಹೆಲ್ತು ನಮ್ಮದು ಲೈಫ್ ಸ್ಟೈಲು ಮತ್ತು ನಮ್ಮದು ಹೇರು ಇಂಟರ್ಲಿಂಕ್ಡ್. ಸೊ ನಾವು ಹೆಲ್ದಿಯಾಗ ಊಟ ಮಾಡಿದ್ರೆ ನಮ್ಮ ಹೇರ್ ಹೆಲ್ದಿಯಾಗ ಇರುತ್ತೆ. ಓಕೆ, ಅಂದ್ರೆ ನೀವು ಹೇಳ್ತಾ ಇದ್ರೆ ಹೆಲ್ದಿ ಫುಡ್ ಇಂದ ಮತ್ತು ಟೆನ್ಷನ್. ಹೌದು, ನೀವು ಹೇಳಿದ ಪ್ರಕಾರ ಸೊ 15 ಏಜ್ನ ತನಕ ಮನೆಯಲ್ಲಿ ಅಜ್ಜಿಯಂದ್ರಾಗಿರ್ಲಿ ಅಮ್ಮಂದ್ರಾಗಿರ್ಲಿ ಹೇರ್ ಕೇರ್ ಮಾಡೋದು, ಸೊ ಆಯಿಲ್ ಹಾಕೋದು, ಅವ್ರ ಜಡೆ ಕಟ್ಟೋದಾಗಿರ್ಬೋದು, ಇದರೆಲ್ಲ ತುಂಬಾ ಮಾಡ್ತಾ ಇರ್ತಾರೆ. ಸೊ ಕೇರ್ನೆಲ್ಲ ಅವ್ರಿಗೆ ಬಿಟ್ಟಿರ್ತೀವಿ. ಸೊ ಅದಾದ್ಮೇಲೆ ನಮಗೂ ಸ್ವಲ್ಪ ಬುದ್ಧಿ ಬರುತ್ತೆ, ಬ್ಯೂಟಿ ಬಗ್ಗೆ ಸ್ವಲ್ಪ ಅಲ್ಲಿಗೆ ಎಚ್ಚರ ಆಗ್ಬಿಡ್ತೀವಿ. ಸೊ ಅದನ್ನ ಎಚ್ಚರ ಅನ್ನೋದಕ್ಕಿಂತ ನಿಜವಾದ ನಿದ್ರೆ ಅದು ಅಂತ ಹೇಳ್ಬೋದು. ಯಾಕಂದ್ರೆ ಬ್ಯೂಟಿ ಬಗ್ಗೆ ಅಲ್ಲಿಯೇ ತನಕ ನಾವು ಎಚ್ಚೆತ್ಕೊಂಡಿರ್ತೀವಿ. ಆ 15 ಏಜ್ ದಾಟಿದ ಮೇಲೆ ನಮ್ಮ ಸೌಂದರ್ಯದ ಮೇಲೆ ಗಮನ ಅನ್ನೋ ಹೆಸರಲ್ಲಿ ನಾವು ಸೌಂದರ್ಯನ ಕಳ್ಕೊಳ್ತಾ ಹೋಗ್ತೀವಿ ಅಲ್ವಾ. ಸೊ ಅದ್ರ ಬಗ್ಗೆ ಕೇರ್ ಜಾಸ್ತಿ ಮಾಡೋದಿಲ್ಲ. ಅಂದ್ರೆ ಹೇರ್ ಸ್ಟೈಲ್ ಮಾಡೋದು ಮಾತ್ರ ಗೊತ್ತಿರುತ್ತೆ, ಆದ್ರೆ ಹೇರ್ ಕೇರ್ ಮಾಡೋದು ನಮ್ಗೆ ಗೊತ್ತಿರೋದಿಲ್ಲ. ಕರೆಕ್ಟ್ ಮ್ಯಾಮ್. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಡ್ಯಾಂಡ್ರಫ್ ಅಂದ್ರೆ ಹೇರ್ ನಮಗೆಲ್ಲ ಗೊತ್ತಿರೋ ಹಾಗೆ ಹೇರ್ ಅಂದ್ರೆ ಕೂದಲು ಉದುರುವಿಕೆ ಜಾಸ್ತಿ ಡ್ಯಾಂಡ್ರಫ್ ಇಂದ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಕೂದಲು ಉದುರುವಿಕೆ ಡ್ಯಾಂಡ್ರಫ್ ಇಂದ ಆಗುತ್ತೋ ಅಥವಾ ಕೂದಲು ಉದುರಿದ ನಂತರ ಡ್ಯಾಂಡ್ರಫ್ ಜಾಸ್ತಿ ಆಗುವಂಥದ್ದು ಈ ತರ ಏನಾದರೂ ಇದೆಯಾ? ಬೇಸಿಕ್ಲಿ ಡ್ಯಾಂಡ್ರಫ್ ಅಂದರೆ ಅದು ಒಂದು ಫಂಗಲ್ ಇನ್ಫೆಕ್ಷನ್ ಥರ. ನಾವು ಒಂದು ಬಾಕ್ಸ್ ಡಬ್ಬಿ ಕ್ಲೋಸ್ ಮಾಡಿ ಇಟ್ಟು ಓಪನ್ ಮಾಡುವಾಗ ಒಂದು ಸ್ಮೆಲ್ ಬರುತ್ತೆ ಅಲ್ಲ, ಸೊ ಅಷ್ಟೇ. ಅದೇ ಕಂಪ್ಯಾರಿಸನ್ ಹೇರ್ಗೂ ಬರುತ್ತೆ. ನಾವು ಏನು ಮಾಡ್ತೀವಿ, ಕೋಲ್ಡ್ ಆಗಿದೆ, ವಿಂಟರ್ ಸೀಸನ್ನಲ್ಲಿ ಹೇರ್ ವಾಶ್ ಮಾಡೋದು ಕಡಿಮೆ ಮಾಡ್ತೀವಿ ನಾವು. ಸೊ ಇಲ್ಲ ಅಂದರೆ ಬಿಸಿ ಆಗ್ತೀವಿ, ಆಫೀಸ್ ಹೋಗೋರು ಬಿಸಿ ಇರ್ತಾರೆ, ಹೇರ್ ವಾಶ್ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ಲೆನ್ಲಿನೆಸ್ ಇಂದು ಬರೋದು. ಸೊ ಒಳ್ಳೆ ಶ್ಯಾಂಪೂಸ್ ಯೂಸ್ ಮಾಡಬೇಕಾಯ್ತು. ಮತ್ತು ಈಗ ಎಲ್ಲರೂ ಫ್ಯಾಷನಬಲ್ ಆಗಿ ಆಯಿಲ್ ಹಚ್ಚೋದಿಲ್ಲ, ಸೊ ಆಯಿಲ್ ಹಚ್ಚಬೇಕು. ಸೊ ಲೈಫ್ ಸ್ಟೈಲ್ ಇಂದು ಬರೋದು ಆ್ಯಂಡ್ ಇಂಟೇಕ್. ನಾವು ತುಂಬ ಕೆಲವ್ರಿಗೆ ಡ್ಯಾಂಡ್ರಫ್ನಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಡ್ರೈನಸ್ ಇರುತ್ತೆ ಮತ್ತು ಆಯಿಲಿ ಡ್ಯಾಂಡ್ರಫ್ ಇರುತ್ತೆ. ಸೊ ಅದು ಅವ್ರವ್ರ ಲೈಫ್ ಸ್ಟೈಲ್ ಪ್ರಕಾರ ಇರೋದು. ಓಕೆ, ಅಂದ್ರೆ ನೀವೀಗ ಎಣ್ಣೆ ಹಚ್ಚೋ ವಿಷಯ ಅಂತ ಹೇಳಿದ್ರಲ್ವ. ಸೊ ಈಗ ಎಕ್ಸಾಂಪಲ್, ಈಗ ನಮ್ದೇ ಇಟ್ಕೊಂಡ್ರು ಕೂಡ ಬೆಳಗ್ಗೆ ಒಂದು 7 ಗಂಟೆಗೆ ಹೊರಟ್ರು ಮನೆ ತಲುಪೋಗೋ 8-8:30 ಹೀಗೆಲ್ಲ ಆಗುತ್ತೆ. ಈ ಟೈಮಲ್ಲಿ ನಮಗೆ ಆಯಿಲ್ ಹಾಕ್ಲಿಕ್ಕೆ ಟೈಮ್ ಇರೋದಿಲ್ಲ. ಸೊ ನಾವು ವಾರದಲ್ಲಿ ಎಷ್ಟು ಟೈಮ್ ಆಯಿಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಿಮಗೆ? ವೀಕ್ಲಿ ನಾವು 3 times ಹೇರ್ ವಾಶ್ ಮಾಡಲೇಬೇಕು. ಸೊ ಫಾರ್ ಅನ್ ಎಕ್ಸಾಂಪಲ್, ನಾವು ಮಂಡೇ ವಾಶ್ ಮಾಡ್ತೀವಿ ಅಂದರೆ ನೀವು ಸಂಡೇ ಚೆನ್ನಾಗಿ ಆಯಿಲ್ ಹಚ್ಕೋಬೋದು. ಸೊ ಓವರ್ ನೈಟ್ ಆಯಿಲ್ ಇಟ್ಬಿಟ್ಟು ಬೆಳಗ್ಗೆ ಹೇರ್ ವಾಶ್ ಮಾಡಿ ಕಂಡೀಷನ್ ಹಾಕಿದ್ರೆ ಸಾಕು. ಸೊ ಅದನ್ನು ಬಿಟ್ಟು 2 days, ವಿತಿನ್ 2 days ನಾವು ಪುನಃ ಹೇರ್ ಕ್ಲೆನ್ಸ್ ಮಾಡಲೇಬೇಕು. ಸೊ ವೀಕ್ಲಿ ಒನ್ಸ್ ಮಾಡಿದ್ರೆ ಸಾಕು, ಹಂಗೆ ಇರಬಾರ್ದು. ಸೊ ಯಾವಾಗಲೂ ಹೇರ್ ವಾಶ್ ಮಾಡ್ತೀರೋ ಆವಾಗ ಆಯಿಲ್ ಹಚ್ಚೋದು ಒಳ್ಳೆಯದೇ. ಓಕೆ, ಅಂದ್ರೆ ನೀವು ಹೇಳ್ತಾ ಇದ್ರ ತಲೆ ಅಂದ್ರೆ ನಾವು ಕೂದಲನ್ನ ಎಷ್ಟು ನೀಟಾಗಿ ಇಟ್ಕೊಳ್ತೀವಿ ಅದು ನಮ್ಗೆ ಖಂಡಿತ. ಅದೇ ಈಗದ್ದು ಟೈಮ್ ಅಲ್ಲಿ ನಾವು ಎಷ್ಟು ಬಿಸಿ ಇರ್ತೀವಿ. ಸೊ ಇದ್ರ ಮಧ್ಯೆ ಸ್ನಾನ ಮಾಡೋದೇ ಈಗ ಕಷ್ಟ ಅಂತ ಹೇಳ್ಬೋದು ಮ್ಯಾಮ್. ನಿಜ, ಅಷ್ಟು ಶೆಡ್ಯೂಲ್ ಅಂದ್ರೆ ಬೆಳಗ್ಗೆ ಚಳಿ ಹಾಗೆಲ್ಲ ಆಗುತ್ತೆ, ಸಂಜೆ ಹೋಗಿ ಯಾರಪ್ಪ ಅಂತ ಅನಿಸ್ಬಿಡುತ್ತೆ, ಯಾಕಂದ್ರೆ ತುಂಬಾ ಲೇಟ್ ಆಗಿ ತಲುಪಿರ್ತಾರೆ. ಸೊ ಇದನ್ನ ಗಮನವಾಗಿ ಇಟ್ಕೊಳ್ಬೇಕು.
ತಲೆ ಕೂದಲನ್ನ ಎಷ್ಟು ನೀಟಾಗಿ ಇಟ್ಕೊಳ್ತೀವಿ ಅಷ್ಟೇ ನಮ್ಮ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ. ಇದು ನಮ್ಮ ಸೂಪರ್ ಸೀಕ್ರೆಟ್ ಆಗಿರುತ್ತೆ. ಓಕೆ, ಹಾಗೆ ಏನು ಅಂದರೆ ಮ್ಯಾಮ್, ಈಗ ನಾರ್ಮಲ್ ಆಗಿ ನಾನು ಕೇಳ್ಪಟ್ಟಿರೋ ಹಾಗೆ ಕೂದಲಿಗೆ ಎಣ್ಣೆ ಹಚ್ಚುವ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಸೊ ಆಯಿಲನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಬೇರೆ ಆಯಿಲ್ ಬಿಟ್ಟು ನಮ್ಮ ಮನೆಯಲ್ಲಿರುವ ಆಯಿಲನ್ನು ಚೇಂಜ್ ಮಾಡೋದ್ರಿಂದ ಕೂದಲಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಅಂದರೆ ಎಕ್ಸಾಂಪಲ್, ಕೊಬ್ಬರಿ ಎಣ್ಣೆ ಅಷ್ಟೇ ಹಚ್ತಿರ್ತಾರೆ, ಯಾರೋ ಒಬ್ರು ಹೇಳ್ತಾರೆ ಹರಳೆಣ್ಣೆ ಹಚ್ಚಿದ ತಕ್ಷಣ ಕೂದಲು ಚೆನ್ನಾಗಿರುತ್ತೆ ಅಂತೇಳಿ. ಸೊ ಅದರಿಂದ ಏನಾದ್ರು ಆಗುತ್ತಾ? ಸೊ ಎಲ್ಲದೂ ನಮ್ಮ ಹೆಲ್ತಿಗೆ ಒಳ್ಳೇದೇನಾ? ಅದೆಲ್ಲದೂ ಹಚ್ಬೋದು ಅಂತ ಏನಾದ್ರು ಇದೆಯಾ? ಓಕೆ, ಫಸ್ಟು ಹೇರ್ ಅಂದರೆ ನಮ್ಮದು ಡೆಡ್ ಸೆಲ್. ನಾವು ನೇಲ್ ಹೆಂಗೆ ಕಟ್ ಮಾಡಿದ್ರೆ ನೋವಾಗಲ್ಲ, ಹಂಗೆ ನಾವು ಕೂದಲು ಕಟ್ ಮಾಡುವಾಗನೂ ನೋವಾಗಲ್ಲ. ನಾವು ಹೇರ್ ಗ್ರೋ ಆಗಿರೋದು ನಾವು ಹೆಲ್ತಿಂದೇ ಇಂಟರ್ಲಿಂಕ್ಟು. ನಮ್ಮೆಲ್ಲರಿಗೂ ಹಿಂಗೆ ಹೇರ್ ಪುಲ್ ಮಾಡಿದ್ರೆ ನೋವಾಗುತ್ತೆ. ಯಾಕೆ? ಪ್ರತಿ ಹೇರ್ಗೆ ಒಂದು ನರ್ವ್ ಕನೆಕ್ಟ್ ಆಗಿರುತ್ತೆ. ಸೊ ನಾವು ಎಷ್ಟು ಒಳ್ಳೆ ಊಟ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಇರ್ತೀವೋ ಅಷ್ಟು ಚೆನ್ನಾಗಿ ನಾವು ಹೇರ್ ಇರುತ್ತೆ. ಸೊ ನೀವು ಏನಾವುದು ಹೇರ್ ಹಚ್ಬೋದು, ಆ್ಯಸ್ ಅನ್ ನೀವು ಕೊಬ್ಬರಿ ಎಣ್ಣೆ, ಇಲ್ಲಾಂದರೆ ಬೇರೆ ಎಣ್ಣೆ, ಇಲ್ಲ ಕಂಡೀಷ್ನರ್, ಈಗ ಹೇರ್ ಸ್ಪಾ ಎಲ್ಲ ತುಂಬ ಬಂದಿದೆ. ಆ್ಯಕ್ಚುಲಿ ಹೇರ್ ಆಯಿಲ್ ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕ್ಯಾಲ್ಪ್ನಿ ನ್ಯೂಟ್ರಿಷನ್ ಆಗಿ ಇಟ್ಕೊಳ್ಳುತ್ತೆ. ಆಮೇಲೆ ಏರ್ ಹಚ್ಚುವಾಗ ಏನು ಮಾಡ್ತೀವ ನಾವು, ಹಿಂಗು ಹಂಗು ಎಲ್ಲ ಮಾಡ್ತೀವ. ಆವಾಗ ಮಾಡುವಾಗ ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಹಂಗೆ ಆಯಿಲ್ ಕೆಲಸ ಮಾಡೋದು. ಸೊ ಅದು ಜಸ್ಟ್ ಸೂಪರ್ಫಿಷಿಯಲ್, ಮೇಲೆ ಮೇಲೆ ಹಾಕ್ತೀವಿ. ಅದಕ್ಕೂ ಆಯಿಲ್ಗೂ ಹೇರ್ಗೆ ಸಂಬಂಧ ಇಲ್ಲ. ಬಟ್ ಆಯಿಲ್ ಹಾಕುವಾಗ ನಮ್ಮ ಹೇರ್ ಕಂಡೀಷ್ನರ್ ಆಗ ಇರುತ್ತೆ, ಸಾಫ್ಟ್ ಆಗೇ ಇರುತ್ತೆ, ಬ್ರೇಕೇಜ್ ಇರಲ್ಲ. ನಾವು ಹೇರ್ ಹೆಂಗೆ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿಂದ ಬರ್ತಾ ಇದೆಯಾ, ಇಲ್ಲಿಂದ ಬ್ರೇಕ್ ಆಗ್ತಾ ಇದೆಯಾ ಅಂತ ನೋಡ್ಬೇಕಾಯ್ತು. ಬಟ್ ಬಾಟಮ್ ಲೈನ್, ನೀವು ಹೆಲ್ತಿಯಾಗೇ ಇದ್ರೆ ನಮ್ಮ ಹೇರ್ ಹೆಲ್ತಿ ಆಗಿರುತ್ತೆ. ಓಕೆ, ಅದೇ ಅಂದ್ರೆ ನೀವು ಹೇಳ್ತಾ ಇರೋದು, ನಾವು ಏನು ಆಯಿಲ್ ಹಾಕ್ಸ್ತೀವಿ ಅದು ನಮ್ಮ ತಲೆಯ ಬುಡದಿಂದ ಹೇರ್ ಬರ್ಲಿಕ್ಕೆ ಕಾರಣ ಅಲ್ಲ, ಅದು ನಾವು ಫುಡ್ ಏನ್ ತಿಂತೀವಿ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆಯಿಲ್ ಏನಕ್ಕೆ ಹಾಕ್ತಿವಿ ಅಂದ್ರೆ, ಒಂದು ನಮ್ಗೆ ಒಂದು ಮಸಾಜ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಅಲ್ವಾ. ಸೊ ಬ್ಲಡ್ ಸರ್ಕ್ಯುಲೇಟ್ ಆಗೋದಕ್ಕೋಸ್ಕರ ಹೇರ್ ಆಯಿಲ್ ಹಾಕ್ಬೇಕು, ಮಸಾಜ್ ಮಾಡ್ಬೇಕು ಅಂತ ಹೇಳ್ತೀರಾ. ಹಾಗೆ ಕೂದಲು ಸೀಳುವಿಕೆಗೆ ನಾವು ಆಯಿಲ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಅದೇ ಕೂದಲು ಸೀಳುವಿಕೆ ಬಗ್ಗೆ ಮಾತಾಡಿದ್ವಿ. ಸೊ ಇದು ಯಾಕೆ ಆಗುತ್ತೆ ಅಂತ ಹೇಳ್ಬೋದಾ ಮ್ಯಾಮ್? ಅಂದರೆ ಕೂದಲು ಸೀಳುವಿಕೆ ಹೀಗೆ ಇರುತ್ತೆ ಅಲ್ವಾ, ಸೊ ಯಾವ ರೀಸನ್ ಇಂದ ಅಂತ ಹೇಳ್ಬೋದಾ? ಈಗ ಎಲ್ಲರಿಗೂ ಚೆನ್ನಾಗಿರ್ಬೇಕು, ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ಬೇಕು. ಎಲ್ಲರೂ ಏನು ಅನ್ಕೊಂತಾರೆ ಅಂದರೆ ಆಯಿಲ್ ಹಾಕಿದ್ರೆ ನಾನು ಚೆನ್ನಾಗಿರಲ್ಲ. ಓಕೆ, ಸೊ ಏನು ಮಾಡ್ತೀವಿ ನಾವು, ನಮ್ಮ ನ್ಯಾಚುರಲ್ ಲೈಫ್ನಲ್ಲಿ ಸನ್ಲೈಟ್ ಬೀಳುತ್ತೆ, ನಮ್ಮದು ಲೈಟ್ ಬೀಳುತ್ತೆ. ಸೊ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಆಟೋಮ್ಯಾಟಿಕಲಿ ಒಂದು ಆಯಿಲ್ ಬರುತ್ತೆ ನಮಗೆ. ಸೊ ಅದು ಅರ್ಧ ಹೇರ್ ಬರುತ್ತೆ, ಕೆಳಗೆ ತನಕ ಬರುವಾಗ ನಾವು ಹೇರ್ ವಾಶ್ ಮಾಡಿಬಿಡ್ತೀವಿ. ಸೊ ನ್ಯಾಚುರಲ್ ಆಯಿಲ್ ನಮ್ಗೆ ಸಿಗೋದಿಲ್ಲ. ಯಾವಾಗಲೂ ನಮಗೆ ಸ್ಪ್ಲಿಟನ್ಸ್ ಕೆಳಗೆ ಮಾತ್ರ ಬರೋದು, ಬಿಕಾಸ್ ನಾವು ಆಯಿಲ್ ಹಾಕಲ್ಲ. ಹೌದು, ಒಂದು ನೆಲದಲ್ಲಿ ನೀರೇ ಹಾಕಿಲ್ಲ ಅಂದರೆ ಏನಾಗುತ್ತೆ? ಹೌದು, ಸಾಯಿಲ್ ಬ್ರೇಕ್ ಆಗುತ್ತಲ್ಲ, ಹಂಗೆ ನಮ್ಮ ಕೂದಲು. ಸೊ ಅದಕ್ಕೋಸ್ಕರ ನಾವು ಒಳ್ಳೆ ಆಯಿಲ್ ಹಚ್ಬೇಕು, ಒಳ್ಳೆ ಕಂಡೀಷ್ನರ್ಸ್ ಮಾಡಬೇಕು, ಒಳ್ಳೆ ಸಲೂನ್ ಹೋಗಿ ಹೇರ್ ಸ್ಪಾ ಮಾಡಿಸ್ಕೋಬೇಕು. ಸೊ ಬೇಸಿಕಲಿ ಡ್ರೈನೆಸ್ಗೋಸ್ಕರ ಸ್ಪ್ಲಿಟ್ ಎಂಡ್ ಬರೋದು. ಓಕೆ, ಕೂದಲು ಏನು ಒಣಗುತ್ತೆ, ಸೊ ಇದರಿಂದ ಬಂದ್ಬಿಟ್ಟು ಕೂದಲು ಸೀಳುತ್ತೆ ಅಂತ ಹೇಳ್ತೀರಾ. ಸೊ ಈಗ ನಾವು ನಾರ್ಮಲ್ ಆಗಿ ಹೇರನ್ನು ಡ್ರೈ ಮಾಡೋದು ಹೇರ್ ಡ್ರೈಯರಿಂದೆಲ್ಲ ಡ್ರೈ ಮಾಡ್ತೇವೆ ಅಲ್ವಾ. ಸೊ ಇದಕ್ಕೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಈಗ ನಾರ್ಮಲಿ ಪಾರ್ಲರ್ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ಅದೇ ಕಂಟಿನ್ಯೂ ಮಾಡೋದು, ಮನೇಲಿ ಕೂಡ ಅದೇ ಕಂಟಿನ್ಯೂ ಮಾಡೋದು ಬೆಟರ್ ಅನಿಸುತ್ತಾ? ಅಥವಾ ಬೇರೆ ಅದರಿಂದ ಏನಾದ್ರು ನಮ್ಮ ಕೂದಲಿಗೆ ಏನಾದ್ರು ಎಫೆಕ್ಟ್ ಅನ್ನೋದೇನಾದರೂ ಇದೆಯಾ? ಹಂಗೇನೂ ಇಲ್ಲ. ಈಗ ಎಲ್ಲರೂ ಡ್ರೈಯರ್ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಲೈಫ್ ಫಾಸ್ಟ್ ಹೋಗ್ತಾ ಇದೆ, ಟೈಮ್ ಇರಲ್ಲ, ಹಂಗು ಹಿಂಗು. ಮತ್ತು ಅಟರ್ ಮೋಸ್ಟ್ ನಮಗೆ ಕೋಲ್ಡ್ ಆಗಬಾರ್ದು ಏನೋ ಹಂಗೆಲ್ಲ ಇದೆ ಅಲ್ಲ. ಸೊ ಡ್ರೈಯರ್ ಯೂಸ್ ಮಾಡೋದು ತಪ್ಪೇನಿಲ್ಲ. ಒಂದು, ಎರಡು, ಒಳ್ಳೆ ಶಾಂಪೂ ಕಂಡೀಷ್ನರ್ ಯೂಸ್ ಮಾಡಲೇಬೇಕು. ಇದು ನಂಬರ್ 2. ನಂಬರ್ 3, ಹೇರ್ ಕಟ್ ಒನ್ಸ್ ಇನ್ 6 months ಮಾಡಲೇಬೇಕು. ಜೆಂಟ್ಸ್ಗೆ ಯಾಕೆ ಹೇರ್ ಸ್ಪ್ಲಿಟನ್ಸ್ ಬರಲ್ಲ? ಯಾಕೆಂದ್ರೆ ಅವ್ರು ರೆಗ್ಯುಲರ್ ಆಗಿ ಹೇರ್ ಕಟ್ ಮಾಡ್ತಾ ಇರ್ತಾರಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಬರ್ತಾ ಇರೋದು. ನಾವೇನು ಅನ್ಕೊಂತೀವಿ, ನಮಗೆ ಲಾಂಗ್ ಹೇರ್ ಬೇಕು, ಚೆನ್ನಾಗಿ ಹೇರ್ ಬೇಕು, ಕೂದಲು ಕಟ್ ಮಾಡಬಾರ್ದು ಮನೇಲಿ ಹೇಳ್ತಾರೆ. ಆ್ಯಕ್ಚುಲಿ ನಾವು ಒನ್ಸ್ ಇನ್ 3 months ಯಾವುದು ಕಟ್ ಮಾಡಲೇಬೇಕು, ಆವಾಗ ಚೆನ್ನಾಗಿರುತ್ತೆ. ಓಕೆ, ನೋಡಿ ಇದು ಸೂಪರ್ ಸೀಕ್ರೆಟ್ ಅಂತ ಹೇಳ್ಬೋದು. ನಾರ್ಮಲಿ
ಕೂದಲು ಉದ್ದ ಇರಬೇಕು, ನೀಳವಾದ ಕೂದಲು, ನೀಳವಾದ ಕೇಶರಾಶಿ ನಮ್ಗೆ ಬೇಕು ಅಂತ ಕೇಳ್ತೀವಿ. ಆದರೆ ನೀಳವಾಗಿ ಬರಬೇಕು ಅಂತ ಇದ್ರೆ ಅಲ್ಲಿ ಕೂದಲನ್ನು ಕಟ್ ಮಾಡ್ತಾ ಇರಬೇಕು. ಸೊ ಆದಷ್ಟು ಗಂಡಸರಲ್ಲಿ ಕೂದಲು ಸೀಳುವಿಕೆ ಇರೋದಿಲ್ಲ. ಸೊ ಇದಕ್ಕೆ ಕಾರಣ ಅಂದರೆ ಅವರು ಹೇರ್ ಕಟ್ ಮಾಡಿಸ್ತಾ ಇರ್ತಾರೆ. ಸೊ ಹೆಣ್ಮಕ್ಳು ಕೂದಲು ಉದ್ದ ಬೇಕು ಅಂತ ಹೇಳುವ ಕಾರಣದಿಂದ ಹೇರ್ ಕಟ್ ಮಾಡಲ್ಲ. ಸೊ ಅವರಿಗೆ ಕೂದಲು ಸೀಳುತ್ತೆ, ಅಲ್ಲಿಗೆ ಹೇರ್ ಬೆಳೆಯೋದು ಸ್ಟಾಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಅದನ್ನ ನೋಡಿ ತಡಿಲಿಕ್ಕಾಗದೆ ಅವರೇ ಕಟ್ ಮಾಡ್ತಾರೆ ಕೂಡ ಅಲ್ವಾ. ಸೊ ಏನೋ ಒಂದು ಆಗಿ ಕೂದಲು ಕಟ್ ಮಾಡಿಕೊಂಡು ಅದರ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಆರೋಗ್ಯ ಸ್ಟಾರ್ಟಿಂಗ್ ಇಂದಲೇ ಕಂಟಿನ್ಯೂ ಆಗಲಿ, ಚೆನ್ನಾಗಿರ್ಲಿ, ಅದರ ಕೇರನ್ನ ಈಗಲಿಂದಲೇ ಮಾಡೋಣ ಅಂತ ಹೇಳ್ಬೋದು. ಮ್ಯಾಮ್ ಖಂಡಿತ ನಿಮ್ಮಿಂದ ಇನ್ನಷ್ಟು ವಿಷಯಗಳು ನಮ್ಮ ವೀಕ್ಷಕರಿಗೆ ಸಿಗಬೇಕು. ಸೊ ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಸೊ ಈಗ ಕಾರ್ಯಕ್ರಮದಲ್ಲಿ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ವಿರಾಮದ ನಂತರ ನನ್ನ ಪ್ರೀತಿಯ ನಮ್ಮ ಟಿವಿಯ ವೀಕ್ಷಕರಿಗೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮಗೆ ತುಂಬಾ ಟಿಪ್ಸ್ ಅನ್ನ ಅಂಬಿಕಾ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ, ಇದನ್ನು ನೀವು ಪಾಲಿಸ್ತೀರಿ ಅಂತ ಅನ್ಕೊಂಡಿದ್ದೀನಿ. ಸೊ ನೋಟ್ ಮಾಡ್ಕೊಳ್ತಾ ಇರಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ. ಯಾಕೆಂದ್ರೆ ಈಗ ಕೇಳಿ ಈಗ ಮರ್ತೋಗುವಂತ ವಿಷಯ ಅಲ್ಲ, ಕೊನೆಯವರೆಗೂ ನಮ್ಮ ಸೌಂದರ್ಯ, ನಮ್ಮ ಕೂದಲಿನ ಸೌಂದರ್ಯನ ನಾವು ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಪಾಲಿಸಲೇಬೇಕಾಗುತ್ತೆ. ನಮ್ಮ ಹೆಲ್ತ್ ಅನ್ನ ಎಷ್ಟು ನಾವು ಕೇರ್ ಮಾಡ್ತೀವೋ, ಸೊ ಕೂದಲಿನ ಹೆಲ್ತ್ ಅನ್ನ ಅಂದ್ರೆ ನಮ್ಮ ಕೂದಲಿನ ಆರೋಗ್ಯನ ಖಂಡಿತವಾಗ್ಲೂ ನಾವು ಕೇರ್ ಮಾಡಲೇಬೇಕು. ಯಾಕಂದ್ರೆ ಕೂದಲು ಇದ್ದವರು ನೋಡ್ಲಿಕ್ಕೆ ತುಂಬಾ ಚಂದ ರೀ, ಅದು ನಿಮ್ಗೂ ಕೂಡ ಗೊತ್ತಿರುತ್ತೆ. ಸೊ ಇನ್ನಷ್ಟು ಮಾಹಿತಿನ ಅವರಿಂದ ಪಡ್ಕೊಳ್ಳೋಣ. ಸೊ ನಾನು ಕೇಳಬೇಕು, ನಿಮ್ಗೂ ಕೇಳಿಸ್ತೀನಿ, ಬನ್ನಿ ಮಾತಾಡೋಣ. ಓಕೆ ಮ್ಯಾಮ್, ಏನು ಅಂದರೆ ಕೂದಲಿನ ಬಗ್ಗೆ ಮಾತಾಡಿದ್ವಿ, ಅಂದರೆ ಡ್ಯಾಂಡ್ರಫ್ ಬಗ್ಗೆ ಮಾತಾಡಿದ್ವಿ, ಕೂದಲು ಸೀಳುವಿಕೆ ಬಗ್ಗೆ ಮಾತಾಡಿದ್ವಿ. ಸೊ ಶ್ಯಾಂಪೂ ಕಂಡೀಷ್ನರ್ನ ಯೂಸ್ ಮಾಡ್ತೀವಿ, ಬಟ್ ಯಾವ ಥರ ಯೂಸ್ ಮಾಡಬೇಕು, ಯಾವ ಹೇಗಿರುವವರು ಯಾವುದನ್ನು ಯೂಸ್ ಮಾಡಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ ಇರುತ್ತೆ. ಸೊ ಡ್ರೈ ಹೇರ್ ಇರುವವರು ಇದನ್ನು ಯೂಸ್ ಮಾಡಬೇಕು, ಆ ಥರ ಏನಾದ್ರು ರೂಲ್ಸ್ ಏನಾದ್ರು ಇದೆಯಾ, ಅಥವಾ ಇಲ್ಲ ಇದು ಬರೀ ಕ್ಲೀನಿಂಗಿಗೆ ಅಷ್ಟೇ ಅಂತ ಏನಾದರೂ ಇದೆಯಾ? ಓಕೆ, ಹೆಂಗಂದ್ರೆ ನಾವು ಏನು ಮಾಡ್ತೀವಿ, ಫಸ್ಟ್ ಎಲ್ಲ ಶಿಕಕ ಯೂಸ್ ಮಾಡ್ತೀವಿ. ಹೌದು, ಅದನ್ನಲ್ಲಿ ಏನೇನೋ ಹಾಕಿ ಅಮ್ಮ ಅಜ್ಜಿ ಮಾಡಿ ಕೊಡ್ತಾರೆ. ಈಗ ಹೆಂಗಾಗಿದೆ ಅಂದ್ರೆ ಫ್ಯಾಂಟಸಿ ವರ್ಲ್ಡ್ ಶಾಂಪೂಸ್ ಬಂದಿದೆ. ಶಾಂಪೂಸ್ ನಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಇದೆ. ಒಂದು ನಮ್ದು ಸಲೂನ್ ನಲ್ಲಿ ಸಿಗೋದು, ಒಂದು ನಮ್ದು ಅಂಗಡಿ ರಿಟೇಲ್ ಶಾಪ್ ನಲ್ಲಿ ಸಿಗೋದು. ಏನ್ ಡಿಫ್ರೆನ್ಸ್ ಅಂದ್ರೆ ಪ್ರೊಫೆಷನಲ್ ನಲ್ಲಿ ಸ್ಲೋ ಇರುತ್ತೆ, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ರಿಟೇಲ್ ಶಾಂಪೂಸ್ ನಾವು ಎಲ್ಲೋ ಒಂದು ಸ್ಯಾಶೆ ತಗೊಳ್ಬೋದಾಯ್ತು, ಇಲ್ಲ ನಾರ್ಮಲ್ ಬಾಟಲ್ಸ್ ತಗೊಳ್ಬೋದಾಯ್ತು. ಅದು ಹೆಂಗಂದ್ರೆ ಹಾಕಿದ ತಕ್ಷಣ ಚೆನ್ನಾಗಿರುತ್ತೆ, ತುಂಬಾ ಲ್ಯಾದರ್ ಬರುತ್ತೆ, ಸ್ವಲ್ಪ ಯೂಸ್ ಮಾಡಿದ್ರೇನೆ ಸಾಕು ಅಂತ ನಮ್ಗೆ ಅನಿಸುತ್ತೆ. ಹೆಂಗಂದ್ರೆ ಅದನ್ನಲ್ಲಿ ಡಿಟರ್ಜೆಂಟ್ ಬೇಸ್ ತುಂಬಾ ಜಾಸ್ತಿ ಇರೋದು. ಸೊ ಅದು ಹೆಂಗ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಅಮ್ಮ ಊಟನೂ ಹೋಟೆಲ್ ಊಟ ಎರಡು ಚೆನ್ನಾಗಿರುತ್ತೆ, ಬಟ್ ಏದು ಒಳ್ಳೇದಂದ್ರೆ ಪ್ರೊಫೆಷನಲ್ ರೇಂಜ್. ಸೊ ನಾವು ಪ್ರೊಫೆಷನಲ್ ಶಾಂಪೂಸ್ ನಮ್ಗೆ ಪ್ರತಿ ಸಲೂನ್ ನಲ್ಲಿ ಸಿಗುತ್ತೆ. ಸೊ ಅದು ತಗೊಂಡು ಯಾವುದು ಶಾಂಪೂ ಯೂಸ್ ಮಾಡಿದ್ರೂ ನಾವು ಡೈಲ್ಯೂಟ್ ಮಾಡಿ ಯೂಸ್ ಮಾಡ್ತೀವಿ. ಸೊ ಒಂದು ಸ್ಯಾಶೆನಲ್ಲಿ ನಮಗೆ 5 ml ಶಾಂಪೂ ಸಿಗುತ್ತೆ, ಅದರಲ್ಲಿ 10 ml ವಾಟರ್ ಆ್ಯಡ್ ಮಾಡಲೇಬೇಕು. ಸೊ ಆ್ಯಡ್ ಮಾಡಿ ಯೂಸ್ ಮಾಡುವಾಗ 2 times ಯೂಸ್ ಮಾಡ್ಬೋದು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾವು ಡೈಲ್ಯೂಟ್ ಮಾಡ್ತೀವಿ ಆ ಡಿಟರ್ಜೆಂಟ್ని. ಚೆನ್ನಾಗಿ ಮಸಾಜ್ ಮಾಡಿ ಹಿಂಗು ಲ್ಯಾದರ್ ಮಾಡಿ ವಾಶ್ ಮಾಡುವಾಗ ಡೀಪ್ ಕ್ಲೆನ್ಸ್ ಆಗುತ್ತೆ. ಸೊ ಇನ್ನೊಂದು ಏನಂದ್ರೆ ಶಾಂಪೂನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶಾಂಪೂಸ್ ಇದೆ. ಈಗ ಕೆಲವರು ಹೇರ್ ಕಲರ್ ಮಾಡ್ತಾರೆ, ಕೆಲವರು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾರೆ, ಕೆಲವ್ರಿಗೆ ನ್ಯಾಚುರಲ್ ಹೇರ್ ಇರುತ್ತೆ, ಕೆಲವ್ರಿಗೆ ಕರ್ಲಿ ಹೇರ್ ಇರುತ್ತೆ. ಸೊ ಎಲ್ಲರಿಗೂ ಡಿಫ್ರೆಂಟ್ ಕೈಂಡ್ ಆಫ್ ಶಾಂಪೂಸ್ ಇರುತ್ತೆ. ಸೊ ಆಯಿಲಿ ಇರೋರಿಗೆ ಡ್ರೈ ಶಾಂಪೂ ಯೂಸ್ ಮಾಡಿದ್ರೆ ಏನಾಗುತ್ತೆ, ಡ್ರೈ ಇರೋರ್ಗೋಸ್ಕರ ತುಂಬಾ ಕಂಡೀಷನರ್ ಮಾಯಿಶ್ಚರ್ ಇರುತ್ತೆ, ಅವ್ರು ಅದು ಯೂಸ್ ಮಾಡಿದ್ರೆ ಇನ್ನೂ ಆಯಿಲ್ ಆಗಿಬಿಡುತ್ತೆ. ಸೊ ಯಾವಾಗಲೂ ಒಂದು ಪ್ರೊಫೆಷನಲ್ ಪರ್ಸನ್ ಹತ್ರ ಮಾತಾಡಿಕೊಂಡು ಕರೆಕ್ಟಾಗಿ ಯೂಸ್ ಮಾಡಬೇಕು ಅಂತ ಕೇಳ್ಕೊಂಡು ಯೂಸ್ ಮಾಡೋದು ಒಳ್ಳೆಯದು. ಖಂಡಿತ, ಅಂದ್ರೆ ನೀವು ಹೇಳ್ತಿದ್ದೀರಾ ಸೂಕ್ತವಾಗಿ ಸಲಹೆನ ಪಡ್ಕೊಂಡು ಸೊ ಶಾಂಪೂನ ಯೂಸ್ ಮಾಡೋದು ಬೆಸ್ಟ್ ಅನ್ಸುತ್ತೆ. ಯಾಕೆಂದ್ರೆ ಈ ವಿಷಯನ ನಾನು ಕೇಳಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿಯಲ್ಲಿದ್ದೆ. ಅಂದ್ರೆ ನೀವೀಗ ಹೇಳಿದ್ರಿ, ಸೊ ಹೇರ್ ಅನ್ನ ನಾವು ಯಾವ ಶಾಂಪೂ ಅದನ್ನ ಸೂಕ್ತವಾಗಿ ಸಲಹೆನ ಪಡ್ಕೊಂಡು ಯೂಸ್ ಮಾಡಬೇಕು ಅಂತೇಳಿ. ಸೊ ನಾವು ನಾರ್ಮಲ್ ಡೇಸ್ ಅಲ್ಲಿ ಅದೇ ಕೂದಲನ್ನ ವಾಶ್ ಮಾಡದೆ ಒಂದು ದೊಡ್ಡ ಕೆಲಸ ತರ ಮಾಡ್ಕೊಂಡಿರ್ತೀವಿ. ಸೊ ಈಗ ಶಾಂಪೂನ ಬದಲಾಯಿಸ್ಕೊಳ್ಳಿಕ್ಕೆಲ್ಲ ಟೈಮೇ ಕೊಡೋದಿಲ್ಲ ನಾವು. ಸೊ ಅದರ ಸಲಹೆ ಅಂತೂ ಇಲ್ವೇ ಇಲ್ಲ. ಏನಪ್ಪಾ ಅಂದ್ರೆ ಕೂದಲಿನ ಆರೋಗ್ಯ ಅಂತ ತಕ್ಷಣ ನಾವು ಎಣ್ಣೆ ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ಸೊ ಅದನ್ನ ವಾಶ್ ಮಾಡಲಿಕ್ಕೆ ಕೂಡ ಯಾವ ಥರ ಶಾಂಪೂನ ಯೂಸ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಗಮನ ಹರಿಸ್ತಾ ಇಲ್ಲ. ಸೊ ಇದನ್ನು ಸ್ವಲ್ಪ ಗಮನ ಹರಿಸ್ತಾ ಹೋದ್ರೆ ಖಂಡಿತವಾಗ್ಲೂ ನಿಮ್ಮ ಕೂದಲನ್ನು ನೀವು ಕಾಪಾಡ್ಕೊಳ್ಬೋದು ಅಂತ ಹೇಳ್ಬೋದು.
ಮ್ಯಾಮ್ ಇನ್ನೊಂದು ಏನಂದ್ರೆ ಕೂದಲು ಈಗ ಬೆಳೀತಾ ಇಲ್ಲ ಅಂದ್ರೆ ಬೊಕ್ಕತಲೆ ಅಂತ ಹೇಳ್ತಾರೆ. ಒಂದು ಪ್ಲೇಸ್ ನಾರ್ಮಲ್ ಆಗಿ ಹೆಣ್ಮಕ್ಳಿಗೆ ಈ ತರ ಎಲ್ಲ ಕೂದಲು ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ತಲೆ ಅಂದ್ಮೇಲೆ ಬ್ಲಡ್ ಸರ್ಕ್ಯುಲೇಟ್ ಎಲ್ಲ ಇಲ್ಲೆಲ್ಲ ಕೂದಲ ಇರುತ್ತೆ, ಇಲ್ಲಿ ಯಾಕೆ ಇರೋದಿಲ್ಲ? ಅದು ನನಗೆ ತುಂಬಾ ಕಾಡ್ತಿರೋ ಪ್ರಶ್ನೆ. ಇದಕ್ಕೆ ಯಾವ ಕಾರಣ ಇರ್ಬೋದು ಅಂದ್ರೆ? ಓಕೆ, ಒಳ್ಳೆ ಕ್ವೆಶ್ಚನ್. ಏನಂದರೆ ಹೇರ್ನಲ್ಲಿ ನಮಗೆ 3 ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ ಹೇರ್ ಗ್ರೋತ್ಗೆ. ಅದು ನಾವು ಹೇರ್ ಸೈಕಲ್ ಅಂತೀವಿ. ಆಲಜಿನ್, ಟೆಲಜಿನ್, ಕ್ಯಾಟಜಿನ್. ಅದು ಸ್ವಲ್ಪ ಅದು ಸೈಂಟಿಫಿಕ್ಕೆ. ಬಟ್ ಏನಂದರೆ ನಾವು ಡೈರೆಕ್ಟ್ ಸನ್ ಹೆಂಗ್ ಬೀಳ್ತಾ ಇದೆ ನಮಗೆ ಫೇಸ್ ಮೇಲೆನೆ, ಸೊ ಇಲ್ಲೇ ಜಾಸ್ತಿ ಬರೋದು. ಹೇರ್ ವಾಶ್ ಮಾಡೋದು ಇಲ್ಲೇ ನಾವು ಮಾಡ್ತೀವಿ. ಹೇರ್ ನೀವು ಕ್ಲಿಪ್ ಹಚ್ಚೋದು, ರಬ್ಬರ್ ಬ್ಯಾಂಡ್ ಹಚ್ಚೋದು ಏನಿದ್ರೂ ನಮಗೆ ಇಲ್ಲೇ ಟೈಟ್ ಆಗೋದು. ಸೊ ಅದಕ್ಕೋಸ್ಕರ ನಮಗೆ ಇಲ್ಲಿ ಹೇರು ಸ್ವಲ್ಪ ಸ್ಕ್ಯಾಂಟಿ ಆಗೋದು. ಸೆಕೆಂಡು ಕುಂಕುಮ ಹಚ್ತಾರೆ, ಅದರಲ್ಲಿ ಟರ್ಮರಿಕ್ ಇರುತ್ತೆ. ಸೊ ನಾವು ಏನು ಮಾಡಿದ್ರೂ ಫೇಸ್ ವಾಶ್, ದಿನ ಹೇರ್ ವಾಶ್ ನಾವು ಮಾಡಲ್ಲ. ನಾವು ಫೇಸ್ನಲ್ಲಿ ಏನು ಸೋಪ್ ಯೂಸ್ ಮಾಡಿದ್ರು ಅದರಲ್ಲಿ ಡಿಟರ್ಜೆಂಟ್ ಇರುತ್ತೆ, ಅದರಲ್ಲಿ ಕ್ಲೆನ್ಸರ್ಸ್ ಇರುತ್ತೆ. ಸೊ ನಾವು ಹ್ಯೂಮಿಡ್ ಅಂತೀವಿ, ಆಚೆ ಹೋಗುವಾಗ ನಾವು ರೈನ್ನಲ್ಲಿ ಹೋಗೋದ್ರೂ ಆಗೋದು, ಸನ್ನಲ್ಲಿ ಹೋಗೋಣ ಆಗೋದು. ಸೊ ಅದು ಎಲ್ಲ ನ್ಯಾಚುರಲ್ ಕೆಲಾಮಿಟೀಸಿಂದು ನಮಗೆ ಇಲ್ಲಿಗೆ ಪ್ರಾಬ್ಲಮ್ ಬರೋದು. ಸೊ ಅದಕ್ಕೋಸ್ಕರ ನಮಗೆ ಹೇರ್ ಬ್ರೇಕ್ ಆಗೋದು, ಫಾಲ್ ಆಗೋದು, ಸ್ಕ್ಯಾಂಟಿ ಇರೋದು ಎಲ್ಲ ನಮಗೆ ಫ್ರಂಟಿಗೆ ಆಗೋದು. ಖಂಡಿತ ಮ್ಯಾಮ್, ಖಂಡಿತ ಊಹಿಸ್ಕೊಳ್ಳಿಕ್ಕೆ ಆಗದ ಒಂದು ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ನನಗಂತೂ ಐಡಿಯಾ ಇರಲಿಲ್ಲ. ನಮ್ಮ ವೀಕ್ಷಕರು ಕೂಡ ತುಂಬಾ ಖುಷಿಯಾಗಿರ್ತಾರೆ. ಯಾಕಂದ್ರೆ ನಾವು ನಾರ್ಮಲ್ ಅಲ್ಲಿ ಏನು ಇಲ್ಲಿ ಕೂದಲು ಇರೋದಿಲ್ಲ, ನನಗೆ ಇಲ್ಲಿ ಕೂದಲು ಜಾಸ್ತಿ ಉದುರುತ್ತೆ ಈ ಏರಿಯಾದಲ್ಲಿ ಅಂತ ಹೇಳ್ತಾರೆ. ಅದು ಬೈತಲೆ ತೆಗೆದು ತಲೆ ಕಟ್ತಾ ಇರ್ಬೇಕಾದ್ರೆ ಇಲ್ಲಿ ಕೂದಲು ಇರೋದಿಲ್ಲ. ಸೊ ಖಂಡಿತವಾಗ್ಲೂ ನೀವು ಹೇಳಿದಾಗೆ ನಾವು ಸೋಪ್ಸ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಇಲ್ಲಿ ಮುಖದಲ್ಲಿ ಇಲ್ಲಿ ಕೂಡ ಬಳಸೋದ್ರಿಂದ ಆ ಥರ ಆಗುತ್ತೆ. ಕುಂಕುಮ ಎಲ್ಲ ಹಚ್ತೀವಿ, ಬಟ್ ದಿನ ಸ್ನಾನ ಮಾಡೋದಿಲ್ಲ. ಸೊ ಅಂದ್ರೆ ಇಲ್ಲೆಲ್ಲ ವಾಶ್ ಮಾಡೋದಿಲ್ಲ ಅಲ್ವಾ ಕೂದಲು? ಇನ್ನೊಂದೇನು ನೋಡಿದ್ರೆ ಅಂದ್ರೆ ಒಂದೇ ಕಡೆ ಲೈನ್ ತಗೊಂತಾರೆ. ಆ ಕಡೆ ಏನಾಗುತ್ತೆ ನಮ್ಗೆ ಸನ್ಲೈಟು, ಲೈಟ್ಸ್ ಎಲ್ಲ ಹಂಗೆ ಬೀಳುತ್ತೆ. ಸೊ ಯಾವಾಗ್ಲೂ ನಾವು ಪಾರ್ಟಿಷನ್ ತಗೊಳ್ಳುವಾಗ ಬೇರೆ ಬೇರೆ ಪಾರ್ಟಿಷನ್ ತಗೊಳ್ಬೋದಾಯ್ತು. ಸೊ ಅದೆಲ್ಲ ಚೇಂಜಸ್ ಇರುತ್ತೆ. ಚಿಕ್ಕದು ಇರ್ಬೋದು, ಬಟ್ ಅದು ದೊಡ್ಡ ಚೇಂಜಸ್ ಕೊಡುತ್ತೆ ನಮ್ಗೆ. ಖಂಡಿತ ಖಂಡಿತ. ನಾನು ತುಂಬಾ ಖುಷಿ ಆಗ್ತಿದೆ ನಿಮ್ಮ ಹತ್ರ ಮಾತಾಡಿ. ಏನು ಅಂತ ಹೇಳಿದ್ರೆ ಕೂದಲಿನ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಳೋದಕ್ಕೆ ಅನ್ನೋದಕ್ಕಿಂತ ಹೇಗೆಲ್ಲ ಹಾಳಾಗ್ತಿದೆ ಅನ್ನೋದನ್ನ ಮುಖ್ಯವಾಗಿ ನಿಮ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಅದು ಕೂದಲಿನ ಆರೋಗ್ಯ ಒಂದು ಸರ್ತಿ ಕುಂಠಿತ ಆದ್ಮೇಲೆ ನಾವು ನಿಮ್ಗೆ ಸಲಹೆನ ಕೊಡೋದಕ್ಕಿಂತ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರ ಕೂದಲಿನ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಲ್ಲೇ ಏನು ಹಾಳಾಗೋಕ್ಕಿಂತ ಮುಂಚೆ, ಆರೋಗ್ಯ ಕಮ್ಮಿ ಆಗೋಕ್ಕಿಂತ ಮುಂಚೆನೆ ಹೇರ್ ನಮಗೆ ಹೇಗೆ ರಕ್ಷಣೆ ಮಾಡ್ಕೊಳ್ಬೋದು, ಈಗ ನಿಮ್ಗೆ ಏನು ಹೇರ್ ಇದೆ ಸೊ ಇದನ್ನ ಕಾಪಾಡ್ಕೊಂಡು ಹೇಗೆ ಹೋಗ್ಬೋದು ಅನ್ನೋದನ್ನ ನಾನು ಜಾಸ್ತಿ ಒತ್ತಿ ಹೇಳಿಸ್ತಾ ಇದ್ದೀನಿ. ಮ್ಯಾಮ್ ಕೂಡ ತುಂಬಾ ಸುಂದರವಾಗಿ, ತುಂಬಾ ಸರಳವಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಕೊನೆಯದಾಗಿ ಖಂಡಿತ ಹೇರಿಗೆ ನಾವು ಅವ್ರು ಆಗ್ಲೇ ಹೇಳಿದ್ರು, ಸೊ ಒಳಗೆ ಸೇರುವ ಫುಡ್, ನಾವು ಏನು ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತೀವಿ, ಸೊ ಇದು ಕೂಡ ನಮ್ಮ ಹೇರ್ಗೆ ತುಂಬ ಇಂಪಾರ್ಟೆಂಟ್. ಹೇರ್ನ ಹೆಲ್ತನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಖಂಡಿತವಾಗ್ಲೂ ನಾವು ತಿನ್ನುವ ಫುಡ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅಂತ ಕೂಡ ಹೇಳಿದರು. ಸೊ ಯಾವ ರೀತಿಯ ಫುಡ್ಡಿಂದ ನಮ್ಮ ಹೇರ್ನ ನಾವು ಕಾಪಾಡ್ಕೊಳ್ಬೋದು, ಸೊ ಎಷ್ಟು ಆರೋಗ್ಯವಾದ ವಸ್ತುಗಳನ್ನು, ಯಾವ ಥರದ ವಸ್ತುಗಳನ್ನು ನಾವು ಸೇವಿಸಿದ್ರೆ, ಯಾವ ಥರದ ಆಹಾರವನ್ನು ನಾವು ಸೇವಿಸಿದ್ರೆ ನಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತ ಮ್ಯಾಮ್ ಹತ್ರ ಕೇಳೋಣ. ಮ್ಯಾಮ್, ಕೂದಲಿನ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ನೀವು ಹೇಳಿದ್ರಿ, ಸೊ ನಾವೇನು ಫುಡ್ಡನ್ನು ಕನ್ಸ್ಯೂಮ್ ಮಾಡಿರ್ತೇವೆ ಸೊ ಇದು ನಮ್ಮ ಹೇರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿಲ್ಗಿಂತ ಜಾಸ್ತಿ ಅಂತ ಕೂಡ. ಸೊ ಯಾವ ರೀತಿ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ, ಯಾವ ಥರದ ಆಹಾರವನ್ನು ತಗೊಳ್ಬೇಕಾಗುತ್ತೆ? ಏನಂದರೆ ಈಗ ಎಲ್ಲರೂ ಡಯಟ್ ಮಾಡಬೇಕು, ಹಿಂಗಿರಬೇಕು ಹಂಗಿರಬೇಕು ಅಂತ ಇರ್ತಾರಲ್ಲ, ಹಂಗೆ ನಮ್ಮ ಹೇರ್ಗೂ ಇದೆ. ನಾವು ಹೈ ಪ್ರೋಟೀನ್ ಫುಡ್ ತಗೊಳ್ಬೇಕು. ಆಮೇಲೆ ಅಯನ್, ಇಂಪಾರ್ಟೆಂಟ್ಲಿ ನಾವು ಒಳ್ಳೆ ಅಯನ್, ಅದು ಡೇಟ್ಸ್ ಇರ್ಬೋದು, ಇಲ್ಲ ಹಾಲು ಕುಡಿಯೋದು, ಕ್ಯಾಲ್ಶಿಯಮ್ಗೆ ಇರ್ಬೋದು. ಸೊ ನ್ಯೂಟ್ರಿಷನ್ಡ್ ಫುಡ್ ನಾವು ತಗೊಳ್ಬೇಕು. ಆಮೇಲೆ 1 ಹ್ಯಾಂಡ್ಫುಲ್ ಆಫ್ ಡ್ರೈ ಫ್ರೂಟ್ಸ್. ಅದು ಇದೇ ತಿನ್ನಬೇಕು ಅದೇ ತಿನ್ನಬೇಕು ಅಂತ ಇಲ್ಲ. ಪ್ರತಿ ಡ್ರೈ ಫ್ರೂಟ್ಸ್ 1 ಹ್ಯಾಂಡ್ ಸಾಕು. ಅದು ಹೇರ್ ಮಾತ್ರ ಇಲ್ಲ, ಸ್ಕಿನ್ ಇರ್ಬೋದು, ನಮ್ಮದು ಹೆಲ್ತ್ ಇರ್ಬೋದು, ಎಲ್ಲದಕ್ಕೂ ಅದು ಒಳ್ಳೆಯದಾಗುತ್ತೆ. ಸೊ ಅದು ಹೇರ್ ಹೆಲ್ದಿ ಇಟ್ಕೊಳ್ಳೋಕ್ಕಾಗುತ್ತೆ. ಆ್ಯಂಡ್ ಅಟರ್ ಫಾರ್ಮೋಸ್ಟ್ ನಮ್ಮದು ಜೆನೆಟಿಕ್ ರೀಸನ್ಸ್. ಅಮ್ಮಕ್ಕೆ ಚೆನ್ನಾಗಿದೆ, ನಮ್ಮ ಅಜ್ಜಿಗೆ ಚೆನ್ನಾಗಿದೆ ಅಂದರೆ ಅದನ್ನು ಫಂಡಮೆಂಟಲ್ ರೀಸನ್. ಬಟ್ ನಮ್ಮ ಲೈಫ್ ಸ್ಟೈಲ್ಗೆ ಈಗ ಒಳ್ಳೆ ವೆಜಿಟಬಲ್ಸ್, ಲಾಟ್ ಆಫ್ ಫೈಬರ್ ಫುಡ್ ಎತ್ಕೋಬೇಕು. ಓಕೆ, ಖಂಡಿತವಾಗ್ಲೂ ನೀವೇನು ಹೇಳ್ತಾರೆ, ಮ್ಯಾಮ್ ಏನು ಹೇಳ್ತಾರೆ, ನಿಮ್ಮ ಕೂದಲಿನ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ನಿಮ್ಮ ಮುಷ್ಟಿಯಲ್ಲಿದೆ. ಅಂದರೆ ಇಷ್ಟು ನೀವು ಡ್ರೈ ಫ್ರೂಟನ್ನು ನೀವು ತಿನ್ನಬೇಕು, ಡ್ರೈ ಫ್ರೂಟ್ಸನ್ನು ತಿನ್ನಬೇಕು. ಸೊ ಹೆಲ್ತಿನ ಆರೋಗ್ಯದ ಜೊತೆಗೆ ಕೂದಲಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಖಂಡಿತವಾಗ್ಲೂ ಇದನ್ನು ನೀವು ಸೇವಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಕಬ್ಬಿಣಾಂಶ ಜಾಸ್ತಿ ಇರೋದು, ವಿಟಮಿನ್ಸ್ ಎಲ್ಲ ಇರೋದನ್ನು ನೀವು ಜಾಸ್ತಿ ತಿಂತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಕೂದಲಿನ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಬೋದು. ಈಗ ನಾವು ಹೇಳಿದ್ವಿ ಬಾಲ್ಯದಲ್ಲಿ ಕೂದಲು ಚೆನ್ನಾಗಿರುತ್ತೆ, ಆಮೇಲೆ ಚೆನ್ನಾಗಿರೋದಿಲ್ಲ ಅಂದರೆ ಖಂಡಿತ ಒಂದು ಮನೆ
ಮನೆಯಲ್ಲಿ ನಮ್ಗೆ ಕೇರ್ ಮಾಡಿರ್ತಾರೆ ಸರಿ. ಇನ್ನೊಂದು ಏನಂತ ಹೇಳಿದ್ರೆ ಆ ಟೈಮಲ್ಲಿ ಮಕ್ಕಳು ಅಂತೇಳಿ ನಮ್ಗೆ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳಿಕ್ಕೆ ಚೆನ್ನಾಗಿರೋ ಫುಡ್ ಅನ್ನ ತಿನ್ನಿಸ್ತಾ ಇರ್ತಾರೆ. ಅದಾದ್ಮೇಲೆ ಫುಡ್ ಅನ್ನೋದು ನಮ್ಗೆ ಬಿಟ್ಟಿದ್ದು, ನಾವು ಅದನ್ನೇ ತಿಂತೀವಿ ಇದನ್ನ ತಿಂತೀವಿ. ಸೊ ಕೈಯಲ್ಲಿ ಸ್ವಲ್ಪ ದುಡ್ಡು ಆಡ್ತಿದ್ದಾಗೆ ಹೊರಗಿದ್ದು ಫಾಸ್ಟ್ ಫುಡ್ ಹಾಗೆಲ್ಲ ತಿನ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಅವತ್ತಿಂದ ನಮ್ಮ ಆರೋಗ್ಯದ ಜೊತೆಗೆ ಕೂದಲಿನ ಆರೋಗ್ಯವನ್ನು ಕೂಡ ಕಳ್ಕೊಳ್ತಾ ಇದ್ದೀವಿ ಅಲ್ವಾ ಮ್ಯಾಮ್? ಓಕೆ ಮ್ಯಾಮ್, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದು. ಖಂಡಿತವಾಗ್ಲೂ ಸ್ನೇಹಿತರೆ ನಮ್ಮ ಟಿವಿಯ ಸಮಸ್ತ ವೀಕ್ಷಕರು ಕೂಡ ಈಗ ನಿಮ್ಗೆ ಅವರ ಪರವಾಗಿ ನಾನು ನಿಮ್ಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಷಯಗಳನ್ನ ತಾವು ಹೇಳಿದ್ದೀರಾ. ಸೊ ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಅವಾಗವಾಗ ಬರ್ತಾ ಇರಿ, ಒಳ್ಳೆ ಒಳ್ಳೆ ಮಾಹಿತಿನ ಕೊಡ್ತಾ ಇರಿ. ನಮ್ಮ ವೀಕ್ಷಕರು ಖಂಡಿತವಾಗ್ಲೂ ನೀವು ಹೇಳಿದನ್ನ ಪಾಲಿಸ್ತಾ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ವೀಕ್ಷಕರು ಪ್ರತಿಯೊಂದು ವಿಷಯವನ್ನು ತುಂಬಾ ಸರಳವಾಗಿ ಹೇಳಿದ್ದಾರೆ, ತುಂಬಾ ನ್ಯಾಚುರಲ್ ಆಗಿ ಹೇಳಿದ್ದಾರೆ. ನಮ್ಮ ಸುತ್ತಮುತ್ತ ಇರೋದ್ರಲ್ಲೇ ನಾವು ಹೇಗೆ ಕಾಪಾಡ್ಕೊಳ್ಬೋದು ಅಥವಾ ಅವರು ಮೇನ್ ಹೇಳಿರುವಂಥ ವಿಷಯ ನಮ್ಮ ಕೂದಲಿನ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಂತೇಳಿ. ಸೊ ಇದನ್ನ ಖಂಡಿತವಾಗ್ಲಿ ಮರೆಯೋದು ಬೇಡ. ಸಮಯ ಬದಲಾಗ್ತಾ ಇದೆ, ಪ್ರತಿಯೊಂದು ಕಾಲ ಬದಲಾಗ್ತಾ ಇದೆ, ಅದ್ರ ಜೊತೆ ನಾವು ಬದಲಾಗಬೇಕು ನಿಜ. ಹಾಗೆ ನಮ್ಮ ಸೌಂದರ್ಯದ ಕಡೆಗೆ ಗಮನವನ್ನು ಕೂಡ ಕೊಡಬೇಕು. ಯಾಕಂದ್ರೆ ನಮ್ಮ ಕಾಲ ಬದಲಾಗುತ್ತೆ, ಆದರೆ ನಾವು ಬದಲಾಗೋದಿಲ್ಲ. ನಮ್ಮ ಸೌಂದರ್ಯ ಹಾಗೆ ಇರಬೇಕು. ಸೊ ಏಜ್ ಆಗ್ಲಿ, ನಮ್ಮ ಕೂದಲು ನಮ್ಮ ಸೌಂದರ್ಯ ಯಾಕೆ ಬದಲಾಗಬೇಕು ಅಲ್ವಾ? ಸೊ ಸೌಂದರ್ಯದ ಗುಟ್ಟು ನಮ್ಮಲ್ಲೇ ಇರಲಿ. ಸೊ ಈ ತರ ಆದಷ್ಟು ಮಾಹಿತಿಗಳನ್ನ ನಿಮ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಕೊಡ್ತಾ ಇರ್ತೀವಿ. ಹಾಗೆ ದೀಕ್ಷಳಿಂದ ನಿಮ್ಗೊಂದು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ಕೂದಲನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಒಂದು ಹಳ್ಳಿಯ ತರದ ಒಂದು ಮದ್ದನ್ನು ಕೂಡ ಯೂಸ್ ಮಾಡ್ಬೋದು. ಮನೇಲಿರುವಂತ ವಸ್ತುನ ಯೂಸ್ ಮಾಡ್ಕೊಂಡು ಕೂದಲನ್ನ ಹೇಗೆ ಕಾಪಾಡ್ಕೊಳ್ಬೋದು ಅಂತ ಹೇಳ್ತೀನಿ. ಕೆಂಪು ಅಕ್ಕಿ ಬರುತ್ತೆ ಅಲ್ಲ, ಕೆಂಪು ಅಕ್ಕಿಯನ್ನ ನೀವು ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡ್ಕೊಂಡು ಆ ಹುಡಿಯನ್ನ ತೆಗೆದಿಟ್ಕೊಳ್ಬೇಕು, ಅಂದ್ರೆ ನೆನೆಸಿಡ್ಬೇಕು. ಅದಕ್ಕಿಂತ ಮುಂಚೆ ನೆನೆಸಿಟ್ಕೊಂಡು ಅದನ್ನ ಸ್ವಲ್ಪ ಶೋಧಿಸಿ, ಅಂದ್ರೆ ಸ್ವಲ್ಪ ಒಣಗಿಸಿ, ನೀರಿನ ಅಂಶ ತೇವಾಂಶ ಕಮ್ಮಿ ಆಗುವ ಹಾಗೆ ಮಾಡಿ ಅದನ್ನ ರುಬ್ಕೊಳ್ಬೇಕು, ಮಿಕ್ಸಿ ಮಾಡಬೇಕು. ನಂತರ ಅದಕ್ಕೆ ಈರುಳ್ಳಿಯನ್ನ ಮಿಕ್ಸ್ ಮಾಡಬೇಕು. ಈರುಳ್ಳಿಯನ್ನ ಮಿಕ್ಸ್ ಮಾಡಿ ಅದನ್ನ ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿ ಕುದಿಸ್ಬೇಕು. ಸೊ ಹೀಗೆ ಕುದಿಸ್ಬೇಕಾದ್ರೆ ಅದನ್ನ ನಂತರ ಕುದಿಸ್ಬೇಕಾದ್ರೆ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಸ್ವಲ್ಪ ಹೊತ್ತು ಕುದ್ದಾದ್ಮೇಲೆ ಅದನ್ನ ತಣ್ಣಗೆ ಮಾಡಿ, ನ್ಯಾಚುರಲ್ ಆಗಿ ತಣ್ಣಗೆ ಆಗಬೇಕು, ನೀವೇ ತಣ್ಣಗೆ ಮಾಡ್ಲಿಕ್ಕೆ ಹೋಗಬೇಡಿ. ಅದು ತಣ್ಣಗೆ ಆದ್ಮೇಲೆ ವಾರದಲ್ಲಿ 1 ಸರ್ತಿ ಅಥವಾ 2 ಸರ್ತಿ ಇದನ್ನ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂದಲಿನ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬಹುದು. ಖಂಡಿತ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಿಮ್ಗೆ ಹೀಗೆ ಸಲಹೆನ ಕೊಡ್ತಾ ಇರ್ತೀನಿ. ಯಾಕಂದ್ರೆ ನಿಮ್ಮ ಆರೋಗ್ಯ, ನಿಮ್ಮ ಸೌಂದರ್ಯ, ನಿಮ್ಮ ಸಂತೋಷ ನಮ್ಗೆ ಬಹಳ ಮುಖ್ಯವಾಗಿರುತ್ತೆ. ಮ್ಯಾಮ್, ತುಂಬಾ ಖುಷಿ ಆಯ್ತು ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು. ಹಾಗೆ ಕಾರ್ಯಕ್ರಮದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಷಯಗಳನ್ನ ಹೇಳ್ಕೊಟ್ರಿ, ಕೂದಲನ್ನ ಹೇಗೆ ರಕ್ಷಿಸ್ಕೋಬೇಕು ಅಂತ ಕೂಡ ಹೇಳ್ಕೊಟ್ರಿ. ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಅವಾಗವಾಗ ಬರ್ತಾ ಇರಿ, ಈ ತರಹದ ಸಲಹೆಗಳನ್ನ ಕೊಡ್ತಾ ಇರಿ ಅಂತ ಹೇಳ್ತೀನಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಗೆ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಬಿಕಾ ಮ್ಯಾಮ್ ಬಂದು ನಮಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಷಯನ ಹೇಳಿ ಆಯಿತು. ಸೊ ಈಗ ಅವರನ್ನ ಕಳಿಸ್ಕೊಡುವಂತಹ ಸಮಯ. ಸೊ ಹೀಗೆ ನಾಳೆ ಇನ್ನೊಬ್ಬರು ಗೆಸ್ಟ್ ಜೊತೆ ಬರ್ತೀನಿ, ಹೀಗೆ ಇನ್ನಷ್ಟು ಮಾಹಿತಿನ ನಿಮ್ಗೆ ಹೇಳ್ತಾ ಇರ್ತೀನಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ದೀಕ್ಷೆಗಳನ್ನ ಮಿಸ್ ಮಾಡ್ಕೊಳ್ತಾ ಇರಿ. ಇದು ನಮ್ಮ ಟಿವಿಯ ಪರವಾಗಿ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಕಾರ್ಯಕ್ರಮ. ಧನ್ಯವಾದಗಳು.